वर्ष ऋतु भाद्रपदमासे शुक्लपक्षध्यं जम्यायां तपात सौम्यमासयुक्तायां शुभवार्षिकनक्षत्रशुभयोगशुभग्रहण एवं गुणविशेषविशिष्टायां शुभपुण्येतौ सपरिवारसहितश्री महागणदेवता प्रीत्यर्थे परिवार देवतावान् किञ्च करिष्ये तदङ्गत्वेन निर्विघ्नतात्यर्थं गणपति प्रार्थनं कृष्य वक्रतुण्ड महाकाय कोटिसूर्य समर्पितं गुरुमे देव सर्वकार्यक्रमाणतेन प्रार्थनां समर्पयामि स्वात्मसौस्तमयां विद्वा त्वामद्या गणनायकरण्यामि वाशमूर्ता वायुमरूपसं शक्तिसाङ्गा सायुध सवाहन सपरिवार सर्वालङ्कारता श्री विघ्ननिवारक श्रीमन् महागणपते नमः परिवार सहितस्मिन् स्वस्तिकां यत्र गच्छ वैश्य वो मावाहितो भव संस्थापितो भव सन्निहितो भव सन्निरुद्धो भव उपकुण्ठितो भव अमृतीकरणो भव व्याप्तो भव सुप्रसन्नमक्ष्मस्वासान्तिकुरेकदन्ताज्ञकृतुण्डाय निर्नोन्ति प्रचोदयात् एकदन्ताज्ञकृतुण्डाय ओम आम्रीं क्रोम्यारालाव श्वासा संस्वा महागणेश्वरस्य परिवार सहित श्री महागणेश्वरस्य प्राणय प्राण जीवस्थिता सर्व इंद्रियाणि स्थान प्रत्यप्तेज वायुराकाश शिष्पाक गणवाक् पाणिपादपायोगस्थ वचनदान वीरण विसर्ग मनो बुद्धि चित्तांकार ज्ञानात्मयंत्रात्मे एवं मागत्य सुखं चिरन्तुष्टं विश्वान् परिवार सहित श्री महागणदेवता बिनोलंपतियात्मेर्मागन्धमं आकाशात्मष्मं यं वायुवर ओम मापोष्टामे वस्नानोर्जे धात्रमेरणाय चक्षदेव शिवतमो सतस्य वाजेतनु शतीरमात्र तस्मारंगमाशेषम् आपोजनीयता चिन्तच्छेयं गन्धद्वारान्द्रादशमित्युष्टाङ्गरेष्णमीश्वरीं सर्वभूतानमर्चत प्रार्थप्रियमेधास्वर्चतर्चन्तु पुत्रकावतवरं दृष्टमिष्टायनीति प्राङ्गलीलोच्यतिमिरापदुपमाग्रापयामि स्थागदीपं दर्शयामि ज्योतिशुक्लशतेश्च देवानां सतं प्रभाक्रोमातेज रूपमाग्रापयामि स्थापितदीपं दर्शयामि अपवित्र पवित्रो वा सर्वावस्थां पुंडरीकाक्षं परिवार सहित श्री महागणपतिदेवताभ्यो नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् श्रीवर्चस्वमायुष्यमारोग्यमाविदाಚ್ಛವಮಾನಂ ಮಹಿ ಸರ್ವಾಲಂಕಾರವಾಗಿ ಅಖಂಡ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತೀವಿ. ಬಾಕಿ ಯಾವುದೇ ರೀತಿಯಾದಂಥ ಸೇವೆ ಕೊಟ್ಟರು ಕೇವಲ ಯಾವ ಒಂದು ದೇವತೆಗಳನ್ನು ಆರಾಧನೆ ಮಾಡ್ತೇವೆ ಅಪ್ಪು ಮಾಡ್ತೇವೆ. ಈ ರಂಗಪೂಜೆ ಹೇಳುವಂಥ ಸಂದರ್ಭಗಳಲ್ಲಿ ಎಲ್ಲ ಗಣಗಳು ಸಿಗ್ತವೆ. ಗಣಗಳ ಪತಿಯೇ ಅಗಣಪತಿ ಅಂತ ಹೇಳುವಂಥದ್ದಲ್ವ. ಎಲ್ಲ ಗಣಗಳಿಗೆ ಒಡೆಯನಾಗಿರ್ತಕ್ಕಂಥ ಮಹಾಗಣಪತಿಗೆ ಪರಿವಾರ ಸಹಿತವಾಗಿ ಆ ಒಂದು 12 ರೀತಿಯಾದಂಥ ಕುಡಿಯ ಬಾಳೆಗಳಲ್ಲಿ ಹೆಸರಿನ ಪಂಚಗಜ್ಜಾಯ ಸದೀಪವಾಗಿ ಸಹಿತವಾಗಿ ಸಮರ್ಪಣೆಯನ್ನು ಮಾಡಿದ್ವಿ. ಭಕ್ತಿಯಿಂದ ಕೊಟ್ಟಂತಹ ಸೇವೆ ಸ್ವಾಮಿ ತೃಪ್ತಿಯಿಂದ ಸ್ವೀಕಾರ ಮಾಡಿಕೊಂಡು ವಿಘ್ನಕರ್ತ ವಿಘ್ನಹರ್ತ ಅಂತ ಹೇಳಿದ್ದಾರೆ. ಸಿದ್ಧಿ ಬುದ್ಧಿ ಪ್ರದಾಯಕ ಬರತಕ್ಕಂಥ ಎಲ್ಲ ರೀತಿಯಾದಂತಹ ಜ್ಞಾನ ಇಚ್ಛ ಕ್ರಿಯಾಶಕ್ತಿಗಳನ್ನೆಲ್ಲವನ್ನು ಸಹಿತವಾಗಿ ಜಾಗೃತಗೊಳಿಸ್ತಕ್ಕಂಥ ಆ ಮಹಾಗಣಪತಿ ಹೇಳ್ತಕ್ಕಂಥ ಆಹಾರ ಆ ಒಂದು ಆಕಾರ ಆ ಕಿವಿ ಹೇಳ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ವೇದ ವಿಚಾರಗಳನ್ನು ಅದು ಆನೋಭದ್ರ ಅಥವಾ ಎಂದು ವಿಶ್ವತಃ ಜಗತ್ತಿನ ಎಲ್ಲ ಭಾಗಗಳಿಂದ ಒಳ್ಳೆಯ ವಿಚಾರಗಳು ಬರುವಂತಹದ್ದೆಲ್ಲ ಒಳ್ಳೆಯ ವಿಚಾರಗಳನ್ನು ಕೇಳುವಂಥ ಪ್ರತಿ
ಮಾಡ್ತಕ್ಕಂಥ ಶ್ರೀ ವರ್ಚಸ್ವಾಯುಷ್ಯಂ ಆರೋಗ್ಯ ಧನಂ ಧಾನ್ಯಂ ಪಶು ಬಹುಪುತ್ರ ಶತ ಸಂವತ್ಸರ ಎಲ್ಲವನ್ನೂ ಸಿದ್ಧವಾಗಿ ಕೊಡ್ತಕ್ಕಂಥ ಆ ಒಂದು ಪ್ರಥಮ ಪೂಜಿತರಾದಂತಹ ಮಹಾಗಣಪತಿ ದೇವರಿಗೆ ಭವಿಷ್ಯತ್ಕಾಲದಲ್ಲಿ ದಂಪತಿಗಳಿಗೆ ಹೆಮ್ಮೆಚ್ಚಿನದಾದಂತಹ ಮನಸ್ಸಿಗೆ ನೆಮ್ಮದಿ, ಶಾರೀರಿಕ ಸೌಖ್ಯತೆ, ಉದ್ಯೋಗದಲ್ಲಿ ಅಭಿವೃದ್ಧಿ, ಸಕುಟುಂಬಕ್ಕೆ ಏಳಿಗೆ, ಯಶಸ್ಸು, ಕೀರ್ತಿಯನ್ನು ಮಹಾಗಣಪತಿ ಒದಗಿಕೊಳ್ಳಿ. 18ನೇ ವರ್ಷದಕ್ಕೆ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಕೊಂಪದದ ಗಣೇಶೋತ್ಸವ ಸಮಿತಿಯು ಸರ್ವ ಸದಸ್ಯರಿಗೂ ಅದೇ ರೀತಿಯಾಗಿ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹಿತವಾಗಿ ಮಹಾಗಣಪತಿ ದೇವರ ಆರಾಧನೆಯಿಂದಾಗಿ ಬೇಕಾಗಿರ್ತಕ್ಕಂಥ ಕಾಲಕ್ಕೆ ಸುಭಿಕ್ಷವಾಗಿ ಕಾಲಕ್ಕೆ ಮಳೆ ಬೆಳೆ ಮಾಡ್ತಕ್ಕಂಥ ಎಲ್ಲ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಎಲ್ಲ ರೀತಿಯಾದಂತಹ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ, ಮನುಷ್ಯರಿಗೆ ಬೇಕಾದಂಥ ನೆಮ್ಮದಿ, ಶಾರೀರಿಕ ಸೌಖ್ಯತೆ, ಸಕುಟುಂಬಕ್ಕೆ ಯಶಸ್ಸು, ಕೀರ್ತಿ, ಮಕ್ಕಳಿಗೆ ಬೇಕಾದಂಥ ಎಲ್ಲ ಸಾಧನೆಯನ್ನು ಮಾಡ್ತಕ್ಕಂಥ ಹೆಚ್ಚಿನದಾದಂಥ ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸಿ ಬಂದಿರತಕ್ಕಂಥ ಸರ್ವರಿಗೂ ಸಹಿತವಾಗಿ ಮಂಗಳತೆಯನ್ನು ಮಾಡಿ ಆ ವಿಘ್ನವಾಹನ ಅನುಗ್ರಹದಿಂದ ಭವಿಷ್ಯ ಕಾಲದಲ್ಲಿ ಜೀವನ ಆಡತಕ್ಕಂಥ ಸುಗಮವಾಗಿ ನಡೆಯುವಂಥ ಯೋಗ ಯೋಗ್ಯತೆಯನ್ನು ಭಗವಂತನಿಗೆ ಕೊಟ್ಟು ಎಲ್ಲ ರೀತಿಯಾದಂತಹ ಮಾನಸಿಕ, ಶಾರೀರಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ಸರ್ವತೋಮುಖವಾದಂತಹ ಅಭಿವೃದ್ಧಿಯಲ್ಲಿ ಹೋಗುವಂತಹ ದಾರಿಯನ್ನು ನಮಗೆ ಮಹಾಗಣಪತಿ ದೇವರು ಮಾರ್ಗದರ್ಶನ ಮಾಡಿ ಸರ್ವರಿಗೂ ಸಣ್ಣ ಮಂಗಳತೆಯನ್ನು ಮಾಡಲಿ ಅಂತ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ. ಶ್ರೀ ವರ್ಚಸ್ವಾಯುಷ್ಯಮಾರೋಗ್ಯಮಾಯುಧಾಚ್ಛೋಭಮಾನಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಸರ್ವಾಂಗಾರುಶ್ರೀ ಪರಿವಾರಸಹಿತ ಶ್ರೀ ಮಹಾಗಣಪತಿ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಮಹಾಗಣಪತಿ ದೇವರ ಪಾದಾರ್ಪಣೆಗೆ ಗೋವಿಂದ ಗೋವಿಂದ. ಯಾನಿ ಕಾನಿ ಜಪಾಪಾನಿ ಜನ್ಮಾಂತೃತಾನಿ ಜತಾನಿ ತಾನು ನಕ್ಷಂತ ಪ್ರದಕ್ಷಿಣಂ ಬದವಿದ ಪಾಪೋಹಂ ಪಾಪಕರ್ಮಹಂ ಪಾಪಾತ್ಮಾ ಪಾಪ ಸಂಭೋತ್ರಾಯಿಮಂ ಕೃಪಯಾದೇವ ಶರಣಾತೋತ್ಸರನ್ಯತಾ ಶರಣಾಸ್ತೆ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯಮಾಮೆ ರಕ್ಷ ಮಾಂ. ಗಣನಾಯಕ ಪುನಃ ಪೂಜಾಂ ದೃಶ್ಯಜಾಯಾಮಿ ಧ್ಯಾನಂ ದ್ರವ್ಯಾಮಿ ಆವಾಯಾಮಿ ಆಸನಸ್ಮಯ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ. ಯಾಂತು ದೇವಗಣಾಸುರೇ ಪೂಜಾ ಮಾದಾಯ ಮೃತಾಶ್ಯಾಮ ಆವಾಜಿತಾಸ್ಥಾನೇ ಮುಚ್ಛ್ವಾಸಯಾಮಿ. ಎದುರು ಬನ್ನಿ. ಹೆಸರು